ಬೆಳ್ತಂಗಡಿ ತಾಲೂಕಿನ ಗೇರುಕಟ್ಟೆಯ ಖಜೆ ಎಂಬಲ್ಲಿ ಪತಿ ಪತ್ನಿಯನ್ನ ಕೊಲೆಗೈದ ಘಟನೆ ಬೆಳಕಿಗೆ ಬಂದಿದೆ. ಉಮರ್ ಫಾರೂಕ್ ಆರೋಪಿ ಎನ್ನಲಾಗಿದ್ದು, ಫಾರೂಕ್ನ ಪತ್ನಿ ತಸ್ಲೀಮಾ ಅವರು ಮೂಲತಃ ಪುತ್ತೂರಿನ ಸಾಲ್ಮರದವರು. ತಸ್ಲೀಮಾ ಅವರ ಮೃತದೇಹ ಶೌಚಾಲಯದಲ್ಲಿ ಪತ್ತೆಯಾಗಿತ್ತು. ದೇಹದಲ್ಲಿ ಅಲ್ಲಲ್ಲಿ ಗಾಯದ ಗುರುತುಗಳಿವೆ. ಗಾಂಜಾ ವ್ಯಸನಿಯಾಗಿದ್ದ ಉಮರ್ ಫಾರೂಕ್ಗೆ ಈಕೆ ಮೂರನೇ ಪತ್ನಿ ಎಂದು ಹೇಳಲಾಗಿದೆ. ಈಕೆಗೆ 4 ವರ್ಷದ ಒಂದು ಹೆಣ್ಣು, 1 ವರ್ಷ 4 ತಿಂಗಳ ಒಂದು ಗಂಡು ಮಗುವಿದೆ. ಈತನ ಮೇಲೆ ಗಾಂಜಾ ಪ್ರಕರಣ, ವರದಕ್ಷಿಣೆ ಕಿರುಕುಳ ಸೇರಿದಂತೆ ಬೆಳ್ತಂಗಡಿ, ವೇಣೂರು, ಚಿಕ್ಕಮಗಳೂರು ಠಾಣೆಗಳಲ್ಲಿ 7 ಪ್ರಕರಣ ದಾಖಲಾಗಿದ್ದು ರೌಡಿ ಶೀಟರ್ ಎಂದು ತಿಳಿದು ಬಂದಿದೆ. ಈತ ಪ್ರಕರಣವೊಂದಕ್ಕೆ ಸಂಬಂಧಿಸಿದಂತೆ ಜೈಲಿನಿಂದ ಕೆಲ ದಿನಗಳ ಹಿಂದಷ್ಟೇ ಜಾಮೀನು ಮೇಲೆ ಹೊರಬಂದಿದ್ದ. ಈ ಬಗ್ಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.